ಒಂಟಾರಿಯೋಲೇ ಬಿದ್ದೋದಾಡ್ತಾ ಇದ್ವಿ. ಪಾರ್ಕಿಂಗ್ ಟಿಕೆಟ್ ತಗೊಳ್ಳೋಣ ಅಂದ್ರೆ ಇದರಲ್ಲಿ ಬರ್ದಿರೋದೆಲ್ಲ ಫ್ರೆಂಚ್ ಅಲ್ಲೇ ಇದೆ. ಸೊ ಅದು ಏನೋ ಅರ್ಥನೂ ಆಗ್ತಿಲ್ಲ. ಲಾ ಗ್ರಾಂಡೆ ರೋಜೆ ಅಂತ ಅದು ಪ್ರೊನೌನ್ಸಿಯೇಷನ್ ಅದ್ರದ್ದು ಏನೇನೋ ಮಾಡಿದೀನಿ ನಾನು. ಬಟ್ ಎಷ್ಟೇ ಮೆಕ್ಸಿಕನ್ ತಿಂದ್ರು ಮಸಾಲೆ ದೋಸೆಯಲ್ಲಿರೋ ಮಜಾ ಅದರಲ್ಲಿಲ್ಲ. ನೀವೇನಾದ್ರು ಮಾಂಟ್ರಿಯಲ್ಗೆ ಬಂದು ಬೆಸಿಲಿಕಾ ಹಂಗೆ ನೋಡಿ ಆ ಲೈಟ್ ಶೋ ನೋಡದೆ ಹೋದ್ರೆ ತುಂಬಾ ಮಿಸ್ ಮಾಡ್ಕೊಂತೀರಾ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾವು ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಎಸ್, ಕ್ಯೂಬೆಕ್ ಪ್ರಾವಿನ್ಸ್ ಹೋಗ್ತಾ ಇದ್ದೀವಿ. ನಾವಿರೋದು ಒಂಟಾರಿಯೋ ಪ್ರಾವಿನ್ಸಲ್ಲಿ. ಇವತ್ತು ಒಂದು ಹೊಸ ಪ್ರಾವಿನ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಇಷ್ಟು ದಿನ ಒಂಟಾರಿಯೋಲೇ ಬಿದ್ದೋದಾಡ್ತಾ ಇದ್ವಿ. ಇವಾಗ 3 nights 4 daysಗೆ ಇವಾಗ ಹೊರಟಿದ್ದೀವಿ. ಒಂದು ಕ್ಯೂಬೆಕ್ ಮತ್ತು ಮಾಂಟ್ರಿಯಲ್ ಸಿಟಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ. 7 ಗಂಟೆಗೆ ಹೊರಟಿದ್ದೀವಿ ಬೆಳಗ್ಗೆ. ಇವಾಗ ಆಲ್ಮೋಸ್ಟ್ 8:30 ಆಯಿತು. 550 ಕಿಲೋಮೀಟರ್ ಅಲ್ವಾ? 550 ಕಿಲೋಮೀಟರ್ ಹೋಗೋಕ್ಕೆ ಇವ್ರು ಇವಾಗ ಆಲ್ರೆಡಿ ರೆಡಿ ಆಗಿದ್ದಾರೆ ಡ್ರೈವ್ ಮಾಡೋಕ್ಕೆ. ಸೊ ಒಂದೇ ಸ್ಟ್ರೆಚಲ್ಲಿ ಒಂದು 5.5 hour ಡ್ರೈವ್ ಮಾಡಬೇಕಲ್ವಾ. ಸೊ ಕ್ಯೂಬೆಕ್ ಮತ್ತು ಮಾಂಟ್ರಿಯಲ್ ಇದೊಂಥರ ಈ ಪ್ರಾವಿನ್ಸ್ ಹೆಂಗೆ ಅಂದರೆ ಒಂದು ಸ್ವಲ್ಪ ಯುರೋಪಿಯನ್ ಫೀಲ್ ಕೊಡುತ್ತೆ. ಅಂದರೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಹೆಂಗಿರುತ್ತೆ, ಆರ್ಕಿಟೆಕ್ಚರ್ ಆಗಿರ್ಬೋದು ಅಥವಾ ಆ ಒಂದು ಆಂಬಿಯನ್ಸ್ ಟೋಟಲ್ ಒಂಥರ ಯುರೋಪಿಯನ್ ಸ್ಟೈಲಲ್ಲಿದೆ. ಸೊ ಒಂಟಾರಿಯೋ ಇಂದನೂ ಚೆನ್ನಾಗಿದೆ ಆಬ್ವಿಯಸ್ಲಿ. ಆಗಿದೆ ಇಲ್ಲಿ ಡೌನ್ ಟೌನ್ ಒಳಗಡೆ ಇರೋ ಸ್ಟ್ರೀಟ್ಸ್ ಎಲ್ಲ ತುಂಬ ಕೋಸಿ ಆಗಿದೆ, ಚೆನ್ನಾಗಿದೆ. ಜಾಸ್ತಿ ವೆಹಿಕಲ್ಸ್ ಇರಲ್ಲ ಒಳಗಡೆ ಎಲ್ಲ. ಬರೀ ಟೂರಿಸ್ಟ್ ಈ ಥರ ಬಂದಿರೋರು ನೋಡೋಕ್ಕೆ ಬಂದಿರೋರು ತುಂಬ ಜನ ಇದ್ದಾರೆ. ಸೊ ಸ್ಟ್ರೀಟಲ್ಲೆಲ್ಲ ಜನಗಳೇ ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಂಥರ ಚೆನ್ನಾಗಿದೆ. ಮಾಂಟ್ರಿಯಲ್ ರೀಚ್ ಆಗಿ ಡೌನ್ ಟೌನ್ ಎಲ್ಲ ಒಂದು ರೌಂಡ್ ಸುತ್ತ ಹಾಕೊಂಡು ಬಂದು ಇವಾಗ ಹೊಟ್ಟೆ ಹಸುವಾಗ್ತಾ ಇದೆ. ಆಲ್ಮೋಸ್ಟ್ 3 ಗಂಟೆ ಆಯಿತು. ಊಟ ಮಾಡೋಣ. ಯಮ್ಮಿ ಫುಡ್, ಬರೀಟೋಸ್, ಕ್ಯಾಸಡಿಲ್ಲಾಸ್, ಆಮೇಲೆ ಟ್ಯಾಕೋಸ್, ಯಮ್ಮಿ ಮೆಕ್ಸಿಕನ್ ಫುಡ್. ಇವತ್ತು ಸ್ಟಾರ್ಟಿಂಗ್ ಮಾಂಟ್ರಿಯಲ್ ಟ್ರಿಪ್ಪನ್ನು ಒಳ್ಳೆ ಫುಡ್ ಜೊತೆ ಸ್ಟಾರ್ಟ್ ಮಾಡ್ತಿದ್ದೇವೆ ಅಲ್ಲರೇ. ಬೆಳಿಗ್ಗೆ ಉಪ್ಪಿಟ್ಟು, ಇವಾಗ ಮೆಕ್ಸಿಕನ್. ಇಲ್ಲಿ ಇವಾಗ ನಾವು ಕಾರ್ ಪಾರ್ಕ್ ಮಾಡಿ ಓಲ್ಡ್ ಪೋರ್ಟ್ ಮತ್ತು ಬೆಸಿಲಿಕಾ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಕಾರೇನೋ ಪಾರ್ಕ್ ಮಾಡಿದ್ದೀವಿ, ಬಟ್ ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. ಅಂದರೆ ಇದರಲ್ಲಿ ಬರ್ದಿರೋದೆಲ್ಲ ಫ್ರೆಂಚಲ್ಲೇ ಇದೆ. ಸೊ ಅದು ಏನೋ ಅರ್ಥನೂ ಆಗ್ತಿಲ್ಲ. ಒಂದು ಅಂದಾಜಲ್ಲಿ ಮಾಡಬೇಕು. ಬಟ್ ಎನಿವೇಸ್ ಅವರು ಒಂದು ಆ್ಯಪ್ ಬೇರೆ ಹಾಕ್ಕೊಂಡಿದ್ದಾರೆ. ಯಾವ ಆ್ಯಪ್ ಅದು? ಪಿ ಡಾಲರ್ ಅಂತ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪ್ ಹಾಕೊಂಡ್ರು ಪಾರ್ಕಿಂಗ್ ಟಿಕೆಟ್ ಎಲ್ಲ ಅಲ್ಲಿಂದನೇ ಮಾಡ್ಕೋಬೋದು. ಇದರಲ್ಲಿ ಏನೂ ಮಾಡಬೇಕಾಗಿಲ್ಲ. ಇದು ಫುಲ್ಲು ಇಂಗ್ಲೀಷಲ್ಲಿ ಬರದೇ ಇಲ್ಲ ಒಂಚೂರು. ಓಲ್ಡ್ ಫೋರ್ಟ್ ಅಂತ ಹೇಳ್ತಾರೆ. ಇದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಓಲ್ಡ್ ಅಂತ ಹೇಳೋಕ್ಕೆ ಕರೆಕ್ಟಾಗಿದೆ. ಆ್ಯಕ್ಚುಲಿ ಎಲ್ಲ ರಸ್ಟ್ ಹಿಡಿದ್ಬಿಟ್ಟಿದೆ. ಅಲ್ಲಿ ಆ ಕಡೆ ಸೈಡಲ್ಲೆಲ್ಲ ಇದೆ ತುಂಬ. ಆವಾಗಲೇ ನೋಡ್ಕೊಂಡು ಬಂದ್ವಿ. ಫುಲ್ ಎಲ್ಲ ರಸ್ಟ್ ಹಿಡಿದೋಗ್ಬಿಟ್ಟಿದೆ. ಸೊ ಓಲ್ಡ್ ಪೋರ್ಟ್ಗೆ ಕರೆಕ್ಟಾಗಿದೆ ಹೆಸರು, ಓಲ್ಡ್ ಪೋರ್ಟ್ ಅಂತ. ಇವಾಗ ನೆಕ್ಸ್ಟ್ ಇಲ್ಲಿ ಹೋಗೋಣ. ರೇಂಜ್ ಈಸ್ ಆಲ್ರೆಡಿ ಟಯರ್ಡ್. ನೋ ಐ ಆಮ್ ನಾಟ್ ಅಂತೆ. ವಾವ್ ಆಸಮ್. ಸೊ
ನನಗೆ ಟಯರ್ಡ್ ಆಗಿಲ್ಲ ಅಂತ ಇವತ್ತು. ಸೊ ಭಾರಿ ಖುಷಿ ಆಯಿತು ಕೇಳಿ ಅದನ್ನು. ಸದ್ಯ ಒಂದು ರೌಂಡ್ ಹೋಗಿ ಅಲ್ಲಿಂದ ಆಮೇಲೆ ನಾವು ನಾರ್ತ್ ಡ್ಯಾಮ್ ಬೆಸಿಲಿಕಾಗೆ ಹೋಗ್ತಾ ಇದ್ದೀವಿ. ಬೆಸಿಲಿಕಾ ಅಂದರೆ ಚರ್ಚ್ ತುಂಬ ಚೆನ್ನಾಗಿದೆ. ನಾವು ಆಟೋ ಹೋದಾಗೂ ಒಂದು ಬೆಸಿಲಿಕಾ ಹೋಗಿದ್ವಿ, ಅದನ್ನು ತುಂಬ ಚೆನ್ನಾಗಿತ್ತು. ಬಟ್ ನಮ್ಗೆ ಒಳಗಡೆ ಹೋಗೋಕ್ಕಾಗಿರಲಿಲ್ಲ ಅವತ್ತು. ಸೊ ಇವತ್ತು ಒಳಗಡೆ ಹೋಗೋ ಚಾನ್ಸ್ ಇದೆ. ಮಾಂಟ್ರಿಯಲ್ನಲ್ಲಿರೋ ಫೆರೀಸ್ ವೀಲ್, ಇದಕ್ಕೆ ಹೆಸರು ಲಾ ಗ್ರಾಂಡೆ ರೋಡೆ. ಓಕೆ, ಅದರ ಹೆಸರು ಲಾ ಗ್ರಾಂಡೆ ರೋಜೆ ಅಂತ. ಅದು ಪ್ರೊನೌನ್ಸಿಯೇಷನ್ ಅದರದ್ದು ಏನೇನೋ ಮಾಡಿದ್ದೀನಿ ನಾನು, ಬಟ್ ಸ್ಟಿಲ್ ಅದು ಆ್ಯಕ್ಚುಲಿ ಹಂಗೆ ಇರೋದು ಅದು ಅದ್ರ ಹೆಸರು. ಇವಾಗ ನಾವು ಸದ್ಯ ಬೆಸಿಲಿಕಾ ನೋಡೋಕೆ ಹೋಗ್ತಾ ಇದ್ವಿ. ಬೆಸಿಲಿಕಾಲಿ 6 o'clock ಒಂದು ಏನು ಶೋ ಅದು ಆರ ಲೇಸರ್ ಶೋ ಇದೆ, ಲೈಟ್ಸ್ದು ಎಲ್ಲ. ಸೊ ಅದನ್ನು ಏನಕ್ಕೆ ನಿಂತಿದ್ದೀವಿ ಇಲ್ಲಿ? ಬೆಸಿಲಿಕಾ ಒಳಗಡೆ ಹೋಗೋಕ್ಕೆ ಇಲ್ಲಿ ಕ್ಯೂ ಇದೆ ಇವಾಗ ಶೋಗೆ. ಒಳಗಡೆ ಬಂದು ಕೂತಿದ್ದೀವಿ. ಇವಾಗ ಲೇಸರ್ ಶೋ ಇದೆ ಇಲ್ಲಿ, ಸೊ ಅದಕ್ಕೆ ಫುಲ್ ಕತ್ಲು ಮಾಡಿಟ್ಟಿದ್ದಾರೆ. ಚೆನ್ನಾಗಿತ್ತಲ್ವಾ? ಅದು ಫುಲ್ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಎಲ್ಲರೂ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಜಾಸ್ತಿ ಫೋಟೋಗ್ರಫಿ ಮಾಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ಆ ಲೇಸರ್ ಶೋದು ನಾವೇನು ಜಾಸ್ತಿ ತೆಗೆಯೋಕ್ಕೆ ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಗೂಸ್ ಬಂಪ್ಸ್ ಬಂತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಚರ್ಚ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನಾವಿವಾಗ ಚರ್ಚ್ದು ಲೇಸರ್ ಲೈಟ್ ಶೋ ನೋಡಿ ಇವಾಗ ಇಲ್ಲಿ ಬಂದು ಸುಮ್ಮನೆ ಕೂತಿದ್ದೀವಿ ಚರ್ಚ್ ಮುಂದ್ಗಡೆನೆ. ಯಾ, ಒಂಥರ ಫುಲ್ಲು ಹೆಂಗಿತ್ತು ಅಂದರೆ ಹೋಲ್ ಬೆಸಿಲಿಕಾ ಲೈಟ್ ಅಪ್ ಆಗುತ್ತೆ ವಿತ್ ಆ ಮ್ಯೂಸಿಕ್ ಎಫೆಕ್ಟ್ಸು, ಆ ಲೈಟ್ಸು, ಅದು ಆ ಮ್ಯೂಸಿಕ್ ತರಾನೇ ಆ ಲೈಟ್ಸ್ ಬರ್ತಾ ಇರುತ್ತೆ. ಸೊ ಅದು ಆ ಬಿಲ್ಡಿಂಗ್ಗೆ ಚಾರ್ಜ್ ದಪ್ಪ ಆಗೋ ಥರ ಆಗುತ್ತೆ, ಅದು ಹಿಂಗೆ ಹೋಗ್ತಾ
ನೀವೇನಾದ್ರು ಮಾಂಟ್ರಿಯಲ್ಗೆ ಬಂದು ಬೆಸಿಲಿಕಾ ಹಾಗೆ ನೋಡಿ ಆ ಲೈಟ್ ಶೋ ನೋಡದೆ ಹೋದರೆ ತುಂಬ ಮಿಸ್ ಮಾಡ್ಕೊತೀರಾ. ಸೊ ಡೆಫಿನೆಟ್ಲಿ ನೀವು ಮಾಂಟ್ರಿಯಲ್ಗೆ ಬರ್ತೀರಾ ಅಂದರೆ ಆ ಚರ್ಚ್ಗೆ ಬೆಸಿಲಿಕಾಗೆ ಬರ್ತೀರಾ ಅಂದರೆ ಈ ಲೇಸರ್ ಶೋನ ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇಟ್ ವರ್ತ್ ವಾಚಿಂಗ್, ತುಂಬ ಖುಷಿ ಆಗುತ್ತೆ. ಟೊರೊಂಟೋಲಿ ಇಂಡಿಯನ್ ಅದು ಕನ್ನಡದವ್ರದ್ದು ಅಥವಾ ಮಸಾಲೆ ದೋಸೆ ಸಿಗೋದೆಲ್ಲ ಕಾಮನ್. ನಾವು ಮಾಂಟ್ರಿಯಲ್ಗೆ ಬಂದು ನಮ್ಗೆ ಇಷ್ಟು ಒಳ್ಳೆ ಮಸಾಲೆ ದೋಸೆ, ಚಟ್ನಿ, ಸಾಂಬಾರು ಸಿಗುತ್ತೆ ಅಂತ ನಾವು ಇಮ್ಯಾಜಿನೇ ಮಾಡಿರಲಿಲ್ಲ. ಎಲ್ಲ ಕಡೆ ಆಗಲೇ ನಾನು ತೋರಿಸ್ದೆ, ಬೋರ್ಡು ಕನ್ನಡದಲ್ಲಿದೆ, ಊಟ ತಯಾರಾಗಿದೆ ಅಂತ ಹೇಳಿ ಮೆನು ಅಂತೆಲ್ಲ ಬರ್ತಿರೋದೆಲ್ಲ ಕನ್ನಡದಲ್ಲಿ ಬರ್ತಿದ್ದಾರೆ. ಬಟ್ ನಾವು ಅವ್ರ ಹತ್ರ ಮಾತಾಡ್ಸಿದ್ವಿ, ಆದರೆ ಅವರು ಓನರ್ ಕನ್ನಡದವ್ರಲ್ಲ ಅಂತೆ, ಕ್ಯೂಬೆಕ್ ಓನರೇ ಅಂತೆ. ಬಟ್ ಅವ್ರು ಎಲ್ಲ ಕಡೆ ಓಡಾಡಿ ಅವ್ರಿಗೆ ಇಷ್ಟ ಆಗಿ ಸೊ ಇಲ್ಲಿ ಈ ಥರ ಒಂದು ಮೆನು ಮಾಡಿ ಕರ್ನಾಟಕ ಸ್ಟೈಲ್ ಥಾಲಿ ಎಲ್ಲ ಇಟ್ಟು ತುಂಬ ಚೆನ್ನಾಗಿದೆ. ಟೇಸ್ಟೂ ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಬಟ್ ಒಳಗಡೆ ಎಲ್ಲ ಇಲ್ಲಿರೋರೆ ಆ್ಯಕ್ಚುಲಿ ಕೆನಡಿಯನ್ಸೇ ಊಟ ಮಾಡ್ತಾ ಇದ್ದಾರೆ. ಫುಲ್ ಹಪ್ಪಳ ಹಾಕಿ, ಸಾಂಬಾರು, ಉಪ್ಪಿನಕಾಯಿ ಎಲ್ಲ ಹಾಕಿ ಊಟ ಮಾಡೋದು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ವಾವ್ ಅನಿಸ್ತು. ಸೊ ಒಳ್ಳೆ ಮಸಾಲೆ ದೋಸೆ ಬಂದಿದೆ ಇವಾಗ ನೋಡಿ. ಇಲ್ಲಿ ಯಮ್ಮಿ ಮಸಾಲೆ ದೋಸೆ, ಕ್ರಿಸ್ಪಿ ಸಾಂಬಾರಿದೆ, ಚಟ್ನಿ ಇದೆ, ಜೊತೆಗೆ ಒಂದು ಚಾಯ್ನೂ ಆರ್ಡರ್ ಮಾಡಿದ್ದೀವಿ. ಟೊರೊಂಟೋಲು ಇಷ್ಟು ಟೇಸ್ಟಿ ಮಸಾಲೆ ದೋಸೆ ತಿಂದಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಚಟ್ನಿ ಪುಡಿ ಹಾಕಿ ಕ್ರಿಸ್ಪಿಯಾಗಿ, ಸಾಂಬಾರು ಕೂಡ ನಾವು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಸಿಗೋ ಥರನೇ ಸೇಮ್ ಟೇಸ್ಟ್ ಇದೆ. ಸೊ ನೀವು ಮಾಂಟ್ರಿಯಲ್ಗೆ ಬರೋರು ಯಾರಾದರೂ ಇದ್ದರೆ ಈ ಲೇ ಸೂಪರ್ ಕ್ವಾಲಿಟಿ ಅಂತ ಹೆಸರಿದೆ ಇದ್ರದ್ದು, ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದೆ, ಒಂದ್ಸರಿ ಬನ್ನಿ. ದಿಸ್ ಇಸ್ ಯಾಮ್ ಸಾಂಬಾರು, ಯಾಮ್. ಎಷ್ಟೇ ಮೆಕ್ಸಿಕನ್ ತಿಂದ್ರು ಮಸಾಲೆ ದೋಸೆಯಲ್ಲಿರೋ ಮಜಾ ಅದರಲ್ಲಿಲ್ಲ. ಇಲ್ಲಿರೋ ಶೆಫ್ ಆಗಿರ್ಬೋದು ಅಥವಾ ಎಲ್ಲರೂ ಯಾರು ಕನ್ನಡದವ್ರಿಲ್ಲ, ಇಂಡಿಯನ್ಸು ಇಲ್ಲ, ಕನ್ನಡದವ್ರು ಬಿಡಿ, ಇಂಡಿಯನ್ಸು ಇಲ್ಲ, ಎಲ್ಲ ಇಲ್ಲಿರೋರೇನೆ, ಕೆನಡಿಯನ್ಸೇ ಇದ್ದಾರೆ. ಬಟ್ ಐ ಡೋಂಟ್ ನೋ ಇದು ಈ ಟೇಸ್ಟ್ ಹೆಂಗೆ ತರ್ತಾ ಇದ್ದಾರೆ ಅಂತ. ಸೂಪರ್ ಆಗಿದೆ. ಹಾಕು. ಫೈನಲಿ ನಾವು ನಮ್ಮ ಹೋಟೆಲ್ ರೀಚ್ ಆಗಿದ್ದೀವಿ. ಹಾಕು. ಹೋಟೆಲ್ ರೀಚ್ ಆದ್ವಿ. ಮಲಗೋದು ಒಂದೇ ಕೆಲಸ. ಆ್ಯಕ್ಚುಲಿ ಗಂಟೆ 10 10 ಆಗಿದೆ. ಸೊ ಕರೆಕ್ಟ್ ಮಲಗೋ ಟೈಮ್ ಆಯಿತು. ನಾಳೆ ಮತ್ತೆ ಬೆಳಗ್ಗೆ ಹೊರಟು ಇನ್ನೊಂದು ಕಡೆ ಹೊರಡಬೇಕು ಸವಾರಿ. ಇದು ನಮ್ಮದು ಇದು ಒಂದು ನೈಟ್ಗಷ್ಟೇ ಇವಾಗ ನಮ್ದು ಇದು ಏನು ರೂಮ್ ಬುಕ್ ಮಾಡಿರೋದು ನಾವು. ನಾಳೆ ಮತ್ತೆ ಕ್ಯೂಬೆಕ್ ಹೋಗಬೇಕು. ಸೊ ಕ್ಯೂಬೆಕ್ ಹೋಗಿ ಮಧ್ಯಾಹ್ನ ಹಾಗೆ ಕ್ಯೂಬೆಕ್ ಹೋಗಿ ಅಲ್ಲಿಂದ ಅಲ್ಲಿ ನೈಟ್ ಸ್ಟೇ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಫಸ್ಟ್ ಡೇ. ಫುಲ್ ಮಜಾ ಮಾಡಿದ್ವಿ ನಾವಂತೂ. ಎಸ್ಪೆಷಲಿ ಆ ಒಂದು ಲೇಸರ್ ಶೋ, ಆಮೇಲೆ ಬೆಸಿಲಿಕಾ ನೋಡಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಒಳ್ಳೆ ಫುಡ್ ಎಂಜಾಯ್ ಮಾಡಿದ್ವಿ, ಅದೂ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ನಾಳೆ ಬೆಳಗ್ಗೆ ಹೊಸ ಫ್ರೆಶ್ ವ್ಲಾಗಿಂದ ಮತ್ತೆ ಶುರು ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಸರಿ, ಬಾಯ್ ಬಾಯ್.